ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಮಾಜಿ ಸಚಿವೆ ಉಮಾಶ್ರೀ ಅವರು ಯಕ್ಷಗಾನದಲ್ಲಿ ಮೊದಲ ಬಾರಿಗೆ ಮಂಥರೆಯಾಗಿ ಮಿಂಚಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸೇಂಟ್ ಆಂಥೋನಿ ಮೈದಾನದಲ್ಲಿ ಪೆರಡೂರು ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ನಿನ್ನೆ ಶುಕ್ರವಾರ ರಾತ್ರಿ ಆಯೋಜಿಸಿದ್ದ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಅವರು ಮಂಥರೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಹಾಸ್ಯಗಾರರು ನಿರ್ವಹಿಸುವ ಸವಾಲಿನ ಪಾತ್ರಗಳಲ್ಲಿ ಒಂದು ಅಂತಲೇ ಪರಿಗಣಿಸಲ್ಪಟ್ಟ ಮಂಥರೆಯ ವೇಷದೊಂದಿಗೆ ಮೊದಲ ಬಾರಿಗೆ ಯಕ್ಷರಂಗ ಭೂಮಿಯಲ್ಲಿ ಉಮಾಶ್ರೀಯವರು ಅಭಿನಯಿಸಿದ ಪಾತ್ರ ಮೆಚ್ಚುಗೆಗೆ ಪಾತ್ರವಾಗಿದ್ದು ವೈರಲ್ ಆಗ್ತಾ ಇದೆ. ಪೆರಡೂರು ಮೇಳದ ಪ್ರಧಾನ ಭಾಗವತ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ಪದ್ಯಕ್ಕೆ ಹೆಜ್ಜೆ ಹಾಕುತ್ತಾ ತನ್ನ ಅಭಿನಯದ ಚಾಕಚಕ್ಯತೆಯನ್ನ ತೋರುತ್ತಾ ರಂಗಸ್ಥಳವೇರಿದ ನಟಿಗೆ ಕುತೂಹಲಿಕರಿಗಾಗಿ ಕಾಯ್ತಾ ಇದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರು. ಕೈಕೇಯಿ ಪಾತ್ರದಲ್ಲಿ ಖ್ಯಾತ ಸ್ತ್ರೀ ಪಾತ್ರಧಾರಿ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಅವರು ಉಮಾಶ್ರೀ ಅವರೊಂದಿಗೆ ಸಂಭಾಷಣೆಯಲ್ಲಿ ಗಮನ ಸೆಳೆದ್ರು. ನೀರು ಬೇಡ, ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ, ಬೇಡ. ಅದಲ್ವೇ ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿಮಗೆ? ನಾನು ಹರೆಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು, ಹೌದು, ಕುಣಿಲಿಕ್ಕೆ ಶಕ್ತಿ ಇಲ್ಲಿವೆ, ಕಾಲು ಕೂಡುವುದಿಲ್ಲ. ಹೌದು, ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುವುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿಮ್ಗೆ? ಹೌದು. ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದು? ಬೆಳಿಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಆಗಿತ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ನನಗೂ ಹೊಣೆಗಾರಿಕೆ ಇರೋದಿಲ್ವೇನೆ? ನಿಮ್ಮ ಮನೆ ಅಂದ್ರೆ ನನ್ನ ಮನೆ ಅಲ್ವೇನೆ? ಹೊಣೆಗಾರಿಕೆ ಇರ್ತದೆ. ಅದನ್ನ ವಿಚಾರ ಮಾಡಿ ನಾನು ಬೇಗ ಬೇಗ ತಯಾರಾಗಿ ಬರ್ಬೇಕಂತಿದ್ದೆ. ಅದು ತಡ ಆಗಿಬಿಡ್ತೆ. ಈ ವಯಸ್ಸಿಗೆ ನೀನೇ ತಯಾರಾಗ್ತಿ ನೋಡು. ಅಂದ್ರೆ ಅದು ತಯಾರಾದ್ರೂ ತೊಂದ್ರೆ ಇಲ್ಲ, ನೀನೇ ತಯಾರಾಗ್ತೀಯ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಏನಾಯ್ತು? ದಿನೋ ನಾನು ರಾಜಮಾರ್ಗದಲ್ಲಿ ಬರುತ್ತಿದ್ದೆ. ರಾಜಮಾರ್ಗದಲ್ಲಿ ಬರ್ತಿದ್ದೆ. ಈ ಹೊತ್ತು ಒಳ ಮಾರ್ಗದಲ್ಲಿ ಬಂದೆ. ಸುಳ್ಳು ಹೇಳ್ಬೇಡ. ನೀ ಬರುವುದು ಎಲ್ಲ ಹೇಳುವುದು ಮಂತಾರೆ ಹಾಗೆ, ಅವಳು ಮಾರ್ಗದಲ್ಲಿ ತಿರುಗಾಡೋದು. ನೋಡಿದ್ಯಾ ನೀನು ಸಹ ಹಾಗೆ ಹೇಳ್ತೀಯಲ್ಲ. ಬೇರೆಯವರು ಬೇಕಾದ್ದು ಹೇಳಲಿ, ಎಲ್ಲರೂ ಹಾಗೆ ಹೇಳ್ತಾರೆ. ಮಂಥರೆಗೆ ಬುದ್ಧಿ ಸರಿ ಇಲ್ಲ, ಮಂಥರ ನೇರ ನುಡಿ ಅಲ್ಲ, ನೇರ ನಡೆಯಲ್ಲ, ಅವಳಿಗೆ ಮಾತು ಸರಿ ಇಲ್ಲ, ಅವಳು ಸರಿ ಇಲ್ಲ, ಎಲ್ಲವೂ ವಕ್ರ. ನೀನು ಹಾಗೆ ಬೇಸರ ಆಯ್ತೇನೆ. ನಾ ಹೇಳಿದ್ದಲ್ಲ ಇದು, ಜನ ನಿನ್ನನ್ನು ನೋಡಿ ಹೇಳುವುದು. ಆದ್ರೆ ನಾನು ನಿನ್ನನ್ನು ಹಾಕ್ತಾ ಇದ್ದೇನೋ ಹೇಳು. ನೀನು ಮಹಾರಾಣಿ, ನನಗೆ ಮಗಳಿದ್ದ ಹಾಗೆ. ನಿನ್ನ ಮಗಳೇ ನಾನು? ಹೌದು. ನನ್ನ ಅಮ್ಮನೇ ನೀನು? ಹೌದು, ನನ್ನ ಮಗಳೇ ನೀನು. ಆಗ ನಾನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ. ಆಯ್ತಪ್ಪ, ಒಳ ಮಾರ್ಗದಲ್ಲಿ ಬಂದೆ. ಹೌದಲ್ಲ? ಬರ್ತಾ ಇರ್ಬೇಕಾದ್ರೆ ಒಳ್ಳೆ ನೋಡ್ತೇನೆ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿತ್ತು. ಹೌದೇನೆ? ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ಟು. ಅಯ್ಯೋ, ಇವತ್ತು ಬಾಗಿಲು ಹಾಕಿತ್ತೆ. ಹಾಕಿತ್ತ? ಹೌದು. ಅಲ್ಲಿ ಅಲ್ಲಿ 3 ಜನ ಯಾವ್ದು ಹೆಂಗಿರ್ಬಹುದಪ್ಪ, ಎಷ್ಟೊತ್ತಿಗೂ ಗೂಸು ಗೂಸು ಬೀಸು ಬೀಸುವೆ. ಏನು ಹೇಳ್ತೀಯ ಕೈಕ? ಎಂತದ್ದು? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿದ್ರು ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾದ್ರೂ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ 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 ಎಷ್ಟು ಚಂದ. ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ. ಹೌದಾ? ಹೌದೇನೆ? ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ,
ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ? ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ? ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಎಂತದೆ? ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರುತ್ತವೆ. ಓ, ತಮ್ಮಟ್ಟಿ ಮುಚ್ಕೊಂಡು ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸ ಪಿಸೋ ಕೊಸೋ ಕೊಸೋ ಪಿಸ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಮೆದುಳಿಗೆ ಸೇರಿ ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತಿರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ, ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿ ಗುಸು ಗುಸು ಆಗ್ತಿತ್ತ? ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು ಹೀಗೆ ಮಾಡಿ ಕೇಳ್ತಾ ಇದ್ದೆ. ಹೇಗೆ ಹಾಗೆ ಅವರಲ್ಲಿ ಮಾತಾಡ್ತಿದ್ರು. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೀಗೆ ಮಾಡಿದೆ. ಯಾಕೆ ಕೇಳುದು ಎಲ್ಲೇ ನೀನು? ಇಲ್ಲಿ ಮತ್ತೆ ಕಿವಿ ಕೊಟ್ಟೆ ಕೇಳಿದೆ. ಅಲ್ಲಿ ಮೂರಿದ್ರಪ್ಪ, ಮೂರು ಜನ ಇದ್ರು. ಅದೇ ನಿನ್ನ ಗಂಡ ದಶರಥ ಇದ್ದ. ಚಕ್ರವರ್ತಿಗಳ ಅವರು ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಅಲ್ಲಿ ಅವರೊಟ್ಟಿಗೆ ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಇಷ್ಟೂದ್ದಕ್ಕೆ. ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ವಸಿಷ್ಠರೇ ನಮ್ಮ ಕುಲಪುರೋಹಿತರು ಅವರು. ವಸಿಷ್ಠರು ಮಹಾರಾಜರು ವಸಿಷ್ಠರು. ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ. ಯಾರೋ ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ, ಮಂತ್ರಿ. ಹೌದೇನೆ? ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ಮನೆ ಮಾತಾಡುತ್ತೇನೆ. ಅವನು ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ವೇ? ಬಿಡೋದಿಲ್ಲ. ಮಂತ್ರಿ ಸುಮಂತ್ರ ಇದ್ದದ್ದು. ಸುಮಂತ್ರ ಮೂವರು ಕೂಡಿ ಪಿಸು 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 ಗುಸು ಗುಸು ಮಾತಾಡ್ತಾರೆ. ಹೌದು. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿ ಮಹಾರಾಜರು ಅವರು ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ತದೆ. ಎಂತದ್ದು ನಾಳೆ ಆಗ್ಬಹುದಾ?